ಮುಂಬಯಿಯ ಉಪನಗರ ವಸಾಯಿ ಪಶ್ಚಿಮದಲ್ಲಿ ಕಳೆದ 17 ವರ್ಷಗಳಿಂದ ಶ್ರೀ ಅಯ್ಯಪ್ಪ ಸ್ವಾಮಿಯನ್ನ ಆರಾಧಿಸಿಕೊಂಡು ಬರ್ತಾ ಇರುವ ಶ್ರೀ ಮಣಿಕಂಠ ಸೇವಾ ಸಮಿತಿಯ ವತಿಯಿಂದ 18ನೇ ವಾರ್ಷಿಕ ಮಹಾಪೂಜೆಯು ಇತ್ತೀಚೆಗೆ ಜರುಗಿತು. ಕಳೆದ 17 ವರ್ಷಗಳಿಂದ ಶ್ರೀ ಅಯ್ಯಪ್ಪ ಸ್ವಾಮಿಯನ್ನು ಆರಾಧಿಸಿಕೊಂಡು ಬರುತ್ತಿರುವ ವಸಯಿಯ ಧಾರ್ಮಿಕ ಸಂಸ್ಥೆ ಶ್ರೀ ಮಣಿಕಂಠ ಸೇವಾ ಸಮಿತಿಯ ಆಶ್ರಯದಲ್ಲಿ 18ನೇ ವಾರ್ಷಿಕ ಶ್ರೀ ಅಯ್ಯಪ್ಪ ಮಹಾಪೂಜೆಯು ಡಿಸೆಂಬರ್ 1ರಂದು ವಸೈ ಪಶ್ಚಿಮದ ಸಾಯಿನಗರ ರಂಗಮಂಚದ ಮೈದಾನದಲ್ಲಿ ಅಪಾರ ಸಂಖ್ಯೆಯ ಭಕ್ತರ ಕೂಡುವಿಕೆಯಲ್ಲಿ ಜರುಗಿತು. ಮಹಾಪೂಜೆಯ ನಿಮಿತ್ತ ಬೆಳಿಗ್ಗೆ ಗಣಹೋಮ ಇತ್ಯಾದಿ ಪೂಜಾ ವಿಧಿಗಳು ಜರುಗಿದ ಬಳಿಕ ಪನ್ವೇಲ್ ಸುರೇಶ್ ಶೆಟ್ಟಿ ಮತ್ತು ಬಳಗದವರು ಭಜನಾ ಕಾರ್ಯಕ್ರಮ ನಡೆಸಿಕೊಟ್ಟರು. ನಂತರ ಭವ್ಯವಾಗಿ ಶೃಂಗರಿಸಿದ ಮಂಟಪದ ಶ್ರೀ ಅಯ್ಯಪ್ಪ ಸ್ವಾಮಿಗೆ ರಮೇಶ್ ಶಾಂತಿ ಗುರುಸ್ವಾಮಿ ಮತ್ತು ಶಿವಾನಂದ ಶಾಂತಿ ಗುರುಸ್ವಾಮಿ ಅವರ ಪೌರೋಹಿತ್ಯದಲ್ಲಿ ಪಡಿಪೂಜೆ ಮಹಾಪೂಜೆಯಾಗಿ ಮಹಾಮಂಗಳಾರತಿ ಬೆಳಗಲಾಯಿತು. ಮಹಾಪೂಜೆಯ ಬಳಿಕ ನಡೆದ ಧಾರ್ಮಿಕ ಸಭೆಗೆ ಅತಿಥಿ ಗಣ್ಯರು ದೀಪ ಬೆಳಗಿ ಚಾಲನೆ ನೀಡಿದರು. ಸಮಿತಿಯ ಗೌರವ ಅಧ್ಯಕ್ಷ ಕರ್ನೂರು ಶಂಕರ್ ಆಳ್ವ ಎಲ್ಲರನ್ನೂ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಸುಮಾರು 15 ವರ್ಷ ತುಂಬು ವಸೈ ಗಾವಡು ಸುರುವೈನಂಚಿನ ಈ ಸಮಿತಿ ಸುಮಾರು 4 ವರ್ಷ ಮಟ್ಟ ಚುಳ್ಳಾರೋಡು ಪೂಜೆ ಮಾಡ್ಕೊಂಡಿದ್ದ ಅಂಚನೆ ಅಲ್ಪ ಜಾಗದ ಅವಕಾಶ ಜಾಗೆ ಕಮ್ಮಿ ನಡೆದರ ಈ ಸಾಯಿನಗರ ಗ್ರೌಂಡ್ ಟೆಂಕ್ಲ ಸುಮಾರು 14 ವರ್ಷದ ಬುಕ್ಕ ಅಯ್ಯಪ್ಪ ಪೂಜೆಯನ್ನು ನಡಬಹುದಿಲ್ಲ. ಈ 14 ವರ್ಷದ ಬುಕ್ಕ ನೆತ್ತಾಂಗಿ ಗೌರವಾಧ್ಯಕ್ಷ ಪಂಚಿನ ಮಹಾಭಾಗ್ಯ ದೇವರು ಹೆಂಗ್ ಕೊಡ್ತೀರಿ ಐಕ್ಯಾನ ದೇವರಿಗೆ ಸ್ಮರಣೆ ಮಾಡ್ತದಿಲ್ಲ. ಗೌರವ ಅತಿಥಿಗಳಾಗಿ ವಸೈ ವಿರಾರ್ ಮಹಾನಗರ ಪಾಲಿಕೆಯ ಮೇಯರ್ ಪ್ರವೀಣ್ ಶೆಟ್ಟಿ, ಸಮಾಜ ಸೇವಕ ಸೌತ್ ಇಂಡಿಯನ್ ಫೆಡರೇಷನ್ ವಸೈ ತಾಲೂಕು ಇದರ ಗೌರವ ಅಧ್ಯಕ್ಷ ಡಾ ವಿರಾರ್ ಶಂಕರ್ ಶೆಟ್ಟಿ, ವಸೈ ತಾಲೂಕಾ ಹೋಟೆಲ್ ಅಸೋಸಿಯೇಷನ್ನ ಅಧ್ಯಕ್ಷ ಪ್ರಕಾಶ್ ಹೆಗ್ಡೆ, ವಸೈ ನಾಲಾಸೋಪಾರ ವಿರಾರ್ ಪರಿಸರದ ಉದ್ಯಮಿಗಳು ಸಂಘಟಕರುಗಳಾದ ಮಂಜುನಾಥ್ ಶೆಟ್ಟಿ, ಪಾಂಡು ಎಲ್ ಶೆಟ್ಟಿ, ಮೋಹನ್ ಶೆಟ್ಟಿ ಕಾಪು, ಗಣೇಶ್ ಕುಲಾಲ್, ನಾಗರಾಜ್ ಶೆಟ್ಟಿ, ಅಶೋಕ್ ಕೆ ಶೆಟ್ಟಿ, ದೇವೇಂದ್ರ ಬುನ್ನಾನ್, ದಯಾನಂದ್ ಪೂಜಾರಿ ಇನ್ನ, ರವಿ ಶೆಟ್ಟಿ, ಒಪಿ ಪೂಜಾರಿ, ಲಯನ್ ಶಂಕರ್ ಕೆಟಿ, ಸುರೇಂದ್ರ ಶೆಟ್ಟಿ, ಮೋಹನ್ ಶೆಟ್ಟಿ, ಕುಬೇರ್ ಭಾಸ್ಕರ್ ಶೆಟ್ಟಿ, ರತ್ನಾಕರ್ ಶೆಟ್ಟಿ, ರಾಮ ಮಡಿವಾಳ್, ಎಕ್ಕಾರು ದಿನೇಶ್ ಹೆಗ್ಡೆ, ಭಾರತ್ ಬ್ಯಾಂಕಿನ ನಿರ್ದೇಶಕ ಕೆಬಿ ಪೂಜಾರಿ, ಜಯಂತ್ ಪಕ್ಕಳ, ಪ್ರವೀಣ್ ಶೆಟ್ಟಿ ಕಣಂಜಾರು ಮುಖ್ಯ ಅತಿಥಿಗಳಾಗಿದ್ದು ಸಂಸ್ಥೆಯ ಗೌರವ ಸ್ವೀಕರಿಸಿದರು. ಈ ಸಂದರ್ಭ 18 ವರ್ಷಗಳಿಗೂ ಅಧಿಕ ಕಾಲ ಶಬರಿಮಲೆ ಯಾತ್ರೆಗೈದ ಗುರುಸ್ವಾಮಿ ಅವರನ್ನು ವಿಶೇಷವಾಗಿ ಗೌರವಿಸಲಾಯಿತು. ಸಮಿತಿಯ ಪ್ರಾರಂಭದ ದಿನದಿಂದಲೂ ಸೇವಾ ನಿರತರಾಗಿರುವ ಹಾಗೂ 18ನೇ ವಾರ್ಷಿಕ ಪೂಜೆಗಾಗಿ ವಿಶೇಷವಾಗಿ ಶ್ರಮಿಸಿದ ಸಮಿತಿಯ ಗೌರವ ಅಧ್ಯಕ್ಷರಾದ ಕರ್ನೂರು ಶಂಕರ್ ಆಳ್ವ ದಂಪತಿಯನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಸಮಿತಿಯ ಅಧ್ಯಕ್ಷ ಯಶೋಧರ್ ಕೊಟ್ಯಾನ್, ಉಪಾಧ್ಯಕ್ಷ ಎಕ್ಕಾರು ದಿನೇಶ್ ಹೆಗಡೆ, ಕಾರ್ಯದರ್ಶಿ ನಿತ್ಯಾನಂದ ಹೆಗಡೆ, ಕೋಶಾಧಿಕಾರಿ ಹೇಮಂತ್ ಪಾರೇಖ್, ಜತೆ ಕೋಶಾಧಿಕಾರಿ ಸುಧೀರ್ ಸಾಲ್ಯಾನ್, ಸಲಹೆಗಾರರಾದ ನಾಗರಾಜ್ ಶೆಟ್ಟಿ, ಉಮೇಶ್ ಕೊಟ್ಯಾನ್, ಉಮೇಶ್ ಕಾಂತಾವರ ಹಾಗೂ ಸಮಿತಿಯ ಸಲಹೆಗಾರರು, ಮಹಿಳಾ ವಿಭಾಗದವರು, ಸರ್ವ ಸದಸ್ಯರು ಸಹಕರಿಸಿದರು. ಧಾರ್ಮಿಕ ಸಭಾ ಕಾರ್ಯಕ್ರಮದ ಬಳಿಕ ಭಕ್ತಾದಿಗಳು ಶ್ರೀ ಅಯ್ಯಪ್ಪ ಸ್ವಾಮಿಯ ಮಹಾಪ್ರಸಾದ ಸ್ವೀಕರಿಸಿ ಅನ್ನ ಸಂತರ್ಪಣೆಯಲ್ಲಿ ಭಾಗಿಯಾದರು. ನಂತರ ಮಹಿಳಾ ವಿಭಾಗದವರಿಂದ ಭಜನೆ ನಡೆಯಿತು.
ವಾರ್ಷಿಕ ಮಹಾಪೂಜೆಯಲ್ಲಿ ಶಾಸಕರಾದ ಹಿತೇಂದ್ರ ಠಾಕೂರ್, ಸಂಘಟಕರು ಉದ್ಯಮಿಯೂ ಆದ ಶಶಿಧರ್ ಕೆ ಶೆಟ್ಟಿ, ವಸೈ ನಾಲಾಸೋಪಾರ ವಿರಾರ್ ಪರಿಸರದ ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ತುಳುವ ಕನ್ನಡಿಗರು, ಅನ್ಯ ಭಾಷಿಗರು ಉಪಸ್ಥಿತರಿದ್ದರು. 17 ವರ್ಷಗಳ ಹಿಂದೆ ವಸೈಗಾಂವ್ನಲ್ಲಿ ಶ್ರೀ ಅಯ್ಯಪ್ಪನ ಆರಾಧನೆಯೊಂದಿಗೆ ಸ್ಥಾಪನೆಗೊಂಡ ಶ್ರೀ ಮಣಿಕಂಠ ಸೇವಾ ಸಮಿತಿಯ 18ನೇ ವಾರ್ಷಿಕ ಮಹಾಪೂಜೆಯಲ್ಲಿ 18 ವರ್ಷಕ್ಕೂ ಅಧಿಕ ಬಾರಿ ಶಬರಿಮಲೆ ಯಾತ್ರೆಗೈದವರನ್ನು ಗೌರವಿಸುವುದರೊಂದಿಗೆ ಸಮಿತಿಗೆ ನಿರಂತರವಾಗಿ ಪ್ರೋತ್ಸಾಹ ನೀಡುತ್ತಿರುವ ದಾನಿಗಳನ್ನು ಗೌರವಿಸುವ ಮೂಲಕ ಈ ಬಾರಿಯ ವಾರ್ಷಿಕ ಶ್ರೀ ಅಯ್ಯಪ್ಪ ಮಹಾಪೂಜೆ ವಿಶಿಷ್ಟ ರೀತಿಯಲ್ಲಿ ನಡೆಯಿತು. ಯೋಗೇಶ್ ಹೊಸಬೆಟ್ಟು ಜೊತೆ ಪ್ರಸಾದ್, ಮುಂಬೈ ನ್ಯೂಸ್.